ವಕ್ಷಸ್ಥಲ ಸ್ಥಿತ. ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತೇವೆ. ಲಕ್ಷ್ಮಿಯನ್ನು 8 ರೂಪಗಳ ಸಂಪತ್ತಿಗೆ ಹೋಲಿಕೆ ಮಾಡಲಾಗಿದೆ. ಜ್ಞಾನ, ಐಶ್ವರ್ಯ, ಸುಖ, ಆರೋಗ್ಯ, ಧನ, ಧಾನ್ಯ, ಜಯ, ವಿಜಯ. ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದರಿಂದ ಈ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ ಎಂಬುದು ನಮ್ಮ ನಂಬಿಕೆ. ನೆರೆದಂತಹ ಭಕ್ತವೃಂದಕ್ಕೆ ಈ ಅಷ್ಟ ಐಶ್ವರ್ಯವು ಪ್ರಾಪ್ತಿಯಾಗಲಿ ಎಂದು ಬೇಡುತ್ತಾ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ. ನಮ್ಮ ಶಿಶು ಮಂದಿರದ ಯಕ್ಷಗಾನ ತಂಡದ ಪ್ರತಿಭಾನ್ವಿತ ಕಲಾವಿದೆಯಾದ ಹೃತಿಕಾ ಇವರಿಂದ. ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ. ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ. ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ. ಆದಿಪೂಜಿತ ನೀನು ವೇದ ವಂದಿತ ನೀನು ಆದಿಪೂಜಿತ ನೀನು ವೇದ ವಂದಿತ ನೀನು ಮೋದಕ ಪ್ರಿಯ ದೇವ ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ. ಗಿರಿಜಾಸುತನಿಗೆ ಸಲ್ಲಿಸುವೆ ಗರಿಕೆಯ ಪರಿಹರಿಸು ಪಾಪ ಗಣಾಧಿಪ. ಗಿರಿಜಾಸುತನಿಗೆ ಸಲ್ಲಿಸುವೆ ಗರಿಕೆಯ ಪರಿಹರಿಸು ಪಾಪ ಗಣಾಧಿಪ. ರಕ್ತವರ್ಣನು ನೀನು ಲಂಬೋದರ ನೀನು ರಕ್ತವರ್ಣನು ನೀನು ಲಂಬೋದರ ನೀನು ರಕ್ಷಿಸಿ ಕಾಪಾಡು ಗಜಾನನ. ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ. ಅಲಂಕರಿಸಿರುವ ಅತಿಥಿಗಳನ್ನು ಸ್ವಾಗತಿಸಬೇಕೆಂದು ಮಾತೃ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ಹರೀಶ್ ಆಚಾರ್ಯ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನು ಹಾಗೂ ಪರಿವಾರ ದೇವರುಗಳನ್ನು ಸ್ಮರಿಸುತ್ತಾ ಕಿನ್ಯ ಕೇಶವ ಶಿಶು ಮಂದಿರದ ಮಾತೃ ಮಂಡಳಿಯ ವತಿಯಿಂದ ಜರುಗುತ್ತಿರುವ ವರಮಹಾಲಕ್ಷ್ಮಿ ವ್ರತಾಚರಣೆಯ ಪೂಜಾ ವಿಧಿಗಳನ್ನು ನೆರವೇರಿಸಿಕೊಟ್ಟ ಕ್ಷೇತ್ರದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಗಣೇಶ್ ಭಟ್ ಪಂಜಾಳ ಮತ್ತು ಶ್ರೀ ಸುದರ್ಶನ ಬನ್ನಿತ್ತಾಯ ಬಳಗದವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಿರಿಯರಿಗೆ ಶಿಶು ಮಂದಿರದ ಮಾತೃ ಮಂಡಳಿಯ ಸದಸ್ಯೆಯಾದ ಶ್ರೀಮತಿ ಜಯ ಆಚಾರ್ಯ ಇವರು ಹೂ ಕೊಟ್ಟು ಸ್ವಾಗತಿಸಬೇಕೆಂದು ವಿನಂತಿಸುತ್ತಿದ್ದೇನೆ. ಇವತ್ತಿನ ಧಾರ್ಮಿಕ ಉಪನ್ಯಾಸವನ್ನು ನೆರವೇರಿಸಲಿರುವವರು ಶ್ರೀ ಗಜಾನನ ಪೈ ಮಂಗಳೂರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕುಟುಂಬ ಪ್ರಬೋಧನ್ ಮಂಗಳೂರು ವಿಭಾಗದ ಸದಸ್ಯರು ಹಾಗೂ ಕುದುರೆಮುಖ ಕಂಪನಿಯಲ್ಲಿ 37 ವರ್ಷ ಅಧಿಕಾರಿಯಾಗಿ ಈಗ ನಿವೃತ್ತಿ ಹೊಂದಿದ ಬಳಿಕ ಪೂರ್ತಿ ಸಂಘ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ ಶ್ರೀಯುತರನ್ನು ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇವೆ. ಹಿರಿಯರಿಗೆ ಶಿಶು ಮಂದಿರದ ಮಾತಾಜಿಯಾದ ಶ್ರೀಮತಿ ಶೋಭಾ ಕೇಶವ ಕಜೆ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಗೌರವ ಉಪಸ್ಥಿತಿಯಲ್ಲಿ ಶ್ರೀಯುತ ಕಿಶೋರ್ ಕುಮಾರ್ ಕೋಡ್ಗಿ, ವೇದಿಕೆಯಲ್ಲಿ ಉಪಸ್ಥಿತಿ ಇರುವ ದಂಪತಿಗಳಾದ ಶ್ರೀಮತಿ ಶಶಿರೇಖಾ ಹಾಗೂ ಉದಯಕೃಷ್ಣ ದಂಪತಿಗಳು, ಕಾಂಟ್ರಾಕ್ಟರ್ ಕೋಣಾಜೆ ನಡುಪದವ್, ಸರಳ ಸಜ್ಜನಿಕೆಯ ಸಮಾಜಮುಖಿ ಚಿಂತನೆಯ ದಂಪತಿಗಳಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವರಿಗೆ ಶ್ರೀಮತಿ ಚಿತ್ರ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಶ್ರೀಮತಿ ಜಯಶ್ರೀ ಇವರು ಕೂಡ ಹೂ ಕೊಟ್ಟು ಸ್ವಾಗತಿಸಬೇಕೆಂದು ವಿನಂತಿ. ನಮ್ಮ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದಂತಹ ಮೋಹನ್ ದಾಸ್ ರೈ ಸಾಂತ್ಯಗೊತ್ತು ನಮ್ಮ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡುವಂತಹ ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಇವರಿಗೆ ಶ್ರೀಮತಿ ಸುನೀತಾ ವಿಜಯ್ ಕಜೆ ಹೂ ಕೊಟ್ಟು ಗೌರವಿಸಬೇಕೆಂದು ವಿನಂತಿ. ಶಿಶು ಮಂದಿರದ ಗೌರವ ಅಧ್ಯಕ್ಷರಾದ ಶಿವರಾಮ್ ಶೆಟ್ಟಿ ಸಾಂತ್ಯ ಮತ್ತು ಅಧ್ಯಕ್ಷರಾದ ವಾಸುದೇವ್ ಮಿತ್ತಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ.
ಇವರಿಗೆ ಶ್ರೀಮತಿ ಪೂರ್ಣಿಮಾ ಇವರು ಹೂ ಕೊಟ್ಟು ಗೌರವಿಸಬೇಕೆಂದು ವಿನಂತಿ, ಹಾಗೂ ಶ್ರೀಮತಿ ಭಾರತಿ ಹೂ ಕೊಟ್ಟು ಗೌರವಿಸಬೇಕೆಂದು ವಿನಂತಿ. ಕಾರ್ಯಕ್ರಮದ ನಿರೂಪಣೆ ಮೇಘಶ್ರೀ ಕಜೆ, ನಮ್ಮ ಯಕ್ಷಗಾನ ತಂಡದ ಪ್ರತಿಭಾನ್ವಿತ ಕಲಾವಿದೆ. ಇವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇವೆ. ವರಮಹಾಲಕ್ಷ್ಮಿ ವ್ರತಾಚರಣೆಯಲ್ಲಿ ಪಾಲ್ಗೊಂಡ ಎಲ್ಲ ತಾಯಂದರಿಗೂ ಹಾಗೂ ನೆರೆದಂತ ಎಲ್ಲ ಬಂಧುಗಳಿಗೂ, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿಗೂ, ಕ್ಷೇತ್ರದ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಬಂದಂತಹ ಎಲ್ಲ ಭಕ್ತ ಮಹಾಶಯರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಧನ್ಯವಾದಗಳು. ಸ್ವಾಗತ ಪರಿಚಯವನ್ನು ಮಾಡಿದಂತಹ ಶ್ರೀಮತಿ ಸೌಮ್ಯ ಆಚಾರ್ಯ ಇವರಿಗೆ ಧನ್ಯವಾದಗಳು. ಸೇವೆ, ಸಂಸ್ಕಾರ, ಸಂಘಟನೆ, ಸಾಮರಸ್ಯ ಎಂಬ ಸಾಮಾಜಿಕ ಜೀವನದ ಗುರಿಯನ್ನಿರಿಸಿಕೊಂಡು ಮಂಗಳೂರು ತಾಲೂಕಿನ ತಲಪಾಡಿ ಸಮೀಪದ ಕೇಶವ ಶಿಶು ಮಂದಿರ ಕಿನ್ಯ ಎಂಬ ಸಂಸ್ಥೆಯು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಕಲ್ಪವಾದ ಹಿಂದೂ ಸೇವಾ ಪ್ರತಿಷ್ಠಾನದ ಶಿಶು ಶಿಕ್ಷಣ ಸಹಯೋಗದ ಸಹಕಾರದಿಂದ ಜೂನ್ 4, 1989 ಸ್ಥಾಪನೆಗೊಂಡಿರುತ್ತದೆ. ಮಂಗಳೂರಿನ ಉದ್ಯಮಿ ದಿವಂಗತ ರಮೇಶ್ ಕುಮಾರ್ ಜೈನ್ ಕುಟುಂಬಸ್ಥರ ಸಹಕಾರದಿಂದ ಸ್ವಂತ ಕಟ್ಟಡವನ್ನು ಹೊಂದಿರುತ್ತದೆ. ಇಲ್ಲಿ 3 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಪಂಚೇಂದ್ರಿಯ ಶಿಕ್ಷಣವನ್ನು ನೀಡಲಾಗುತ್ತದೆ. ಶಿಕ್ಷಣದ ಪ್ರಾರಂಭದಲ್ಲಿ ಯಾವುದೇ ಒತ್ತಡಗಳಿಲ್ಲದ ಕೈಬರಹವನ್ನು ಬಳಸದೆ ಆಟದ ಮೂಲಕ ಪಾಠಗಳ ಚಟುವಟಿಕೆಗಳನ್ನು ಕಲಿಸುವಂತಹದ್ದು ಹಾಗೂ ಪಂಚೇಂದ್ರಿಯಗಳಿಗೆ ಅನುಕೂಲವಾಗುವಂತಹ ಶಿಕ್ಷಣ ವ್ಯವಸ್ಥೆಯು ಶುಲ್ಕರಹಿತವಾಗಿದ್ದು, ಮಾತಾಜಿಗಳ ನಿಸ್ವಾರ್ಥರಹಿತವಾದ ಸೇವೆಯಿಂದ ಇಲ್ಲಿ ಮಕ್ಕಳಿಗೆ ದೊರೆಯುತ್ತದೆ. ಶಾಲಾ ಮಕ್ಕಳಿಗೆ ರಜಾ ದಿನಗಳಲ್ಲಿ ಬಾಲಗೋಕುಲದ ಮೂಲಕ ಉತ್ತಮ ಸಂಸ್ಕಾರ ಶಿಕ್ಷಣವನ್ನು ನೀಡಲಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಶ್ರೀಕೃಷ್ಣನ ಕಾಲದಲ್ಲಿದ್ದ ನಂದ ಗೋಕುಲದಂತಹ ನಗರವನ್ನು ನಿರ್ಮಾಣ ಮಾಡಬೇಕೆಂಬ ಉದ್ದೇಶದಿಂದ ನಡೆಸುತ್ತಿರುವಂತಹ ಬಾಲಗೋಕುಲವು ನಿಜಕ್ಕೂ ಶ್ಲಾಘನೀಯ. ಹಾಗೂ ಗೋಕುಲೋತ್ಸವದ ಮೂಲಕ ಮಕ್ಕಳಲ್ಲಿ ನಾಯಕತ್ವದ ಗುಣ, ದೇಶ ಪ್ರೇಮ, ಒಗ್ಗಟ್ಟು ಮುಂತಾದ ಮಾನವೀಯ ಮೌಲ್ಯಗಳ ನಿರ್ಮಾಣದ ಕಾರ್ಯವು ಈ ಸಂಸ್ಥೆಯಿಂದ ದೊರೆಯುತ್ತದೆ. ವಸುದೇವ ಕುಟುಂಬಕಂ ಎಂಬಂತೆ ಊರಿನ ಮಾತೆಯರ ಮಾತೃಮಂಡಳಿಯ ಮೂಲಕ ಆತ್ಮಸ್ಥೈರ್ಯ, ಆರೋಗ್ಯದ ಮಾಹಿತಿ, ಭಜನೆ, ದೇಶಭಕ್ತಿ ಗೀತೆ, ಆಟ, ಸಾಮಾಜಿಕ ಚರ್ಚೆಗಳು ಹಾಗೂ ಸ್ವಾವಲಂಬನೆಯ ನಿಮಿತ್ತ ಸ್ವಸಹಾಯ ನಡೆಯುತ್ತದೆ. ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ವ್ರತಾಚರಣೆಯ ನಿಮಿತ್ತ 3 ಗ್ರಾಮಗಳಲ್ಲಿ 1,500ಕ್ಕೂ ಹೆಚ್ಚಿನ ಮನೆಗೆ ಸಂಪರ್ಕ ಮಾಡಿದ ಪರಿಣಾಮ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಜರುಗುವ ವರಮಹಾಲಕ್ಷ್ಮಿ ಪೂಜೆಗೆ 1,500ಕ್ಕೂ ಮಿಕ್ಕಿ ತಾಯಂದಿರು ಭಾಗವಹಿಸುತ್ತಾರೆ. ಹಾಗೂ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆಯನ್ನು ಕೂಡ ನೀಡಲಾಗುತ್ತದೆ. ವರ್ಷಂಪ್ರತಿ ಜರುಗುವ ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮವು ಶಿಶು ಮಂದಿರದ ಪುಟಾಣಿಗಳು ಮಾತ್ರವಲ್ಲದೆ ಊರಿನ ಎಲ್ಲ ಮಕ್ಕಳಿಗೆ ಶ್ರೀಕೃಷ್ಣ ರಾಧೆಯರ ವೇಷ ಧರಿಸಿ ಶೋಭಾಯಾತ್ರೆಯ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಶ್ರೀಕೃಷ್ಣನಿಗೆ ತೊಟ್ಟಿಲೋತ್ಸವ ಮಾಡುವ ಕಾರ್ಯಕ್ರಮದೊಂದಿಗೆ ಆಚರಿಸಲ್ಪಡುತ್ತದೆ. ನವದಂಪತಿಗಳಿಗೆ ಸಮಾವೇಶ ಕಾರ್ಯಕ್ರಮವು ಮಾಡುವುದರಿಂದ ಸೌಭಾಗ್ಯಶಾಲಿ ಕುಟುಂಬದ ಪರಿಕಲ್ಪನೆಯೊಂದಿಗೆ ದಂಪತಿ ಶಿಕ್ಷಣವನ್ನು ದಂಪತಿಗಳಿಗೆ ನೀಡಲಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಕಿಶೋರ ಭಾರತಿ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಯುವ ಭಾರತಿ, ಮನೆ ಭಜನೆ, ಮಕ್ಕಳಿಗೆ ರಜಾ ದಿನಗಳಲ್ಲಿ ಬೇಸಿಗೆ ಶಿಬಿರ, ಸಾಮೂಹಿಕ ಹುಟ್ಟುಹಬ್ಬ, ಸೇವಾ ದಿನ, ಶಾರದ ಪೂಜೆ, ಗಣೇಶ ಚತುರ್ಥಿ, ತುಳಸಿ ಪೂಜೆ, ರಕ್ಷಾಬಂಧನ, ಪಾಲಕರ ಸಭೆ, ಯೋಗ ತರಬೇತಿ, ಶ್ರಮದಾನ, ಪರಿಸರ ಸಂರಕ್ಷಣೆ, ಗ್ರಾಮ ವಿಕಾಸ, ರಕ್ತದಾನ ಶಿಬಿರ, ವಾರ್ಷಿಕ ಕ್ರೀಡಾಕೂಟ, ಪ್ರಶಿಕ್ಷಣ ಶಿಬಿರ ಹಾಗೂ ವಾರ್ಷಿಕೋತ್ಸವವು ವರ್ಷಂಪ್ರತಿ ನಡೆಸುತ್ತಿದ್ದು, ಇಲ್ಲಿಯ ಶಿಶು ಮಂದಿರದ ಮಕ್ಕಳಿಗೆ ಪ್ರತಿಭಾ ಪ್ರದರ್ಶನ, ಬಾಲಗೋಕುಲದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಯಕ್ಷಗಾನದ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರದರ್ಶನ ಹಾಗೂ ಇನ್ನಿತರ ಹಲವಾರು ಕಾರ್ಯಕ್ರಮಗಳು ವರ್ಷ ಪೂರ್ತಿ ನಡೆಯುತ್ತವೆ. ಸೇವೆ ಎಂಬುದು ನಮ್ಮ ಕರ್ತವ್ಯ, ನಾವು ದೇವರಿಗೆ ಕೊಡುವ ತೆರಿಗೆ. ಹೀಗೆ ನಮ್ಮ ಶಕ್ತಿ, ಚಿಂತನೆ, ಕಾರ್ಯವರ್ತುಲದಲ್ಲಿ ಇತರರಿಗೆ ಸಹಕರಿಸುವಿಕೆಯೇ ಸೇವೆ, ಅರ್ಥಾತ್ ಕರ್ತವ್ಯ. ಇದನ್ನೇ ನಮಗೆಲ್ಲ ಕಲಿಸುತ್ತಿರುವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇಲ್ಲಿನ ವ್ಯಕ್ತಿ ನಿರ್ಮಾಣ ಎನ್ನುವುದಕ್ಕೆ ಇದೇ ಅರ್ಥ.
ವ್ಯಕ್ತಿ ಮುಖಿಯಾಗಿ ಅರಳಬೇಕು ಎನ್ನುವ RSSನ ಸಂಕಲ್ಪವೇ ಇದು. ನಾವು ಗ್ರಾಮ ಮಟ್ಟದಲ್ಲಿ ಇರಬಹುದು, ರಾಷ್ಟ್ರ ಮಟ್ಟದಲ್ಲಿ ಇರಬಹುದು, ಸೇವೆ ಎಂಬ ಮಂತ್ರವನ್ನು ವಾಸ್ತವಿಕತೆಗೆ ಇಳಿಸಬೇಕು. ಇತರರ ಬಗೆಗಿನ ಚಿಂತನೆ ಹಾಗೂ ಪ್ರಕ್ರಿಯೆ ಹರಿದು ಸಮಾಜವನ್ನು ಸಂಘಟಿಸಿದರೆ ಅದೇ ನಮ್ಮ ಸೇವೆ, ಋಣ ಸಂದಾಯ. ಈ ನಿಟ್ಟಿನಲ್ಲಿ ಕಿನ್ಯದಂತಹ ಗ್ರಾಮೀಣ ಪ್ರದೇಶದಲ್ಲಿ ಮನೆಗಳನ್ನು ಒಂದುಗೂಡಿಸುತ್ತಾ ವ್ಯವಸ್ಥಿತವಾಗಿ ಶಿಶು ಮಂದಿರವನ್ನು ಕಳೆದ 34 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದು ಶ್ಲಾಘನೀಯವಾಗಿದೆ. ಈ ಸಂಸ್ಥೆಯು ಇನ್ನೂ ಬೆಳೆಯಲಿ, ಉತ್ತಮ ನಾಯಕರನ್ನು ಬೆಳೆಸಲಿ ಎಂದು ದೇವರಲ್ಲಿ ಹಾರೈಸೋಣ. ಜೈ ಶ್ರೀರಾಮ್. ಮಾತೃಮಂಡಳಿಯ ಸದಸ್ಯರಿಂದ ಇದೀಗ ಸಾಮೂಹಿಕ ಗೀತೆ. ಮಿಂಚು ಮೈಯಾಳಿ ಗುಡುಗಿತು ನಭೋ ಮಂಡಲ, ರಾಮನ ನೆಲದಿಂದ ಧರ್ಮದ ನೆಲೆಯಿಂದ ಬೆಳಗಲಿ ಭುವಿಯಂಗಲ, ರಾಮನಾಮದಿ ಬೆಳಗಲಿ ಭುವಿಯಂಗಲ. ಸಾಮಗಾನದ ಶ್ರುತಿಗೆ ಹುದೇಲಯ, ಸಾಮರಸ್ಯದ ಕೃತಿಗೆಲ್ಲಿಯ ಕ್ಷಯ, ವಿಷಮದ ವ್ಯಾಪಾರ ಈಶ್ವರಿನ ಶ್ರೀಸಲಿ, ವಿಷಮದ ವ್ಯಾಪಾರ ಈಶ್ವರಿನ ಶ್ರೀಸಲಿ, ರಸಪೂರ್ಣವೆನಿಸಲಿ ತಾಯ್ನೆಲ, ರಾಮನ ನೆಲದಿಂದ ಧರ್ಮದ ನೆಲೆಯಿಂದ ಬೆಳಗಲಿ ಭುವಿಯಂಗಲ, ರಾಮನಾಮದಿ ಬೆಳಗಲಿ ಭುವಿಯಂಗಲ. ಜಡಗೆಯ ವಂಶಗೆ ವಜ್ರಾಘಾತ, ಜಾಗೃತ ಜ್ವಾಲೆಗೆ ಜಂಜಾವಾತ, ನಿದ್ರೆಯ ಮುದ್ರೆಯ ಒದ್ದೋಡಿಸುತ್ತ, ನಿದ್ರೆಯ ಮುದ್ರೆಯ ಒದ್ದೋಡಿಸುತ್ತ, ಸತ್ತನು ಮರೆಯಲಿ ಸ್ವರ ಸಂಕುಲ, ರಾಮನ ನೆಲದಿಂದ ಧರ್ಮದ ನೆಲೆಯಿಂದ ಬೆಳಗಲಿ ಭುವಿಯಂಗಲ, ರಾಮನಾಮದಿ ಬೆಳಗಲಿ ಭುವಿಯಂಗಲ. ಉಜ್ವಲ ಸಂಸ್ಕೃತಿ ಉದ್ದೀಪಿಸಿದೆ, ಉತ್ಕರ್ಷಕ್ಕೆ ಜಗ ಉಡ್ಡಯಿಸುತ್ತಿದೆ, ಉತ್ಥಾನದುತ್ಸಾಹ ಜನರೆಡೆ ತುಂಬಿದೆ, ಉತ್ಥಾನದುತ್ಸಾಹ ಜನರೆಡೆ ತುಂಬಿದೆ, ಉಜ್ಜಯಿಸುತ್ತಲಿದೆ ಸನ್ಮಂಗಲ, ರಾಮನ ನೆಲದಿಂದ ಧರ್ಮದ ನೆಲೆಯಿಂದ ಬೆಳಗಲಿ ಭುವಿಯಂಗಲ, ರಾಮನಾಮದಿ ಬೆಳಗಲಿ ಭುವಿಯಂಗಲ, ರಾಮನಾಮದಿ ಬೆಳಗಲಿ ಭುವಿಯಂಗಲ, ರಾಮನಾಮದಿ ಬೆಳಗಲಿ ಭುವಿಯಂಗಲ. ಕ್ಷೇತ್ರದ ಅಧಿದೇವತೆಯಾದ ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ಪರಿವಾರ ದೇವರುಗಳಿಗೆ ಹಾಗೂ ಇವತ್ತಿನ ಈ ಸಮಾರಂಭದ ಅಧಿದೇವತೆಯಾದ ವರಮಹಾಲಕ್ಷ್ಮಿ ನಾರಾಯಣರಿಗೆ ವಂದಿಸಿ ನನ್ನ ಮಾತುಗಳನ್ನು ಪ್ರಾರಂಭಿಸ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಆಚಾರ್ಯವರಿಯರೇ, ಗಣ್ಯರೇ, ಇಲ್ಲಿ ನೆರೆದಿರುವ ಲಕ್ಷ್ಮೀ ಸ್ವರೂಪರಾದ ಮಾತಾ ಭಗಿನಿಯರೇ, ಸಜ್ಜನ ಬಂಧುಗಳೇ, ಧಾರ್ಮಿಕ ಉಪನ್ಯಾಸ ಈಗಾಗಲೇ ಆಗಿದೆ. ಯಾಕೆ ಹೇಳಿದರೆ, ಆಚಾರ್ಯರು ಪೂಜೆ ಮಾಡ್ತಾ ಇರಬೇಕಾದ್ರೆ ಅದರ ಹಿನ್ನೆಲೆ, ಅದರ ಮಹಾತ್ಮೆ ಇತ್ಯಾದಿಗಳನ್ನೆಲ್ಲ ತುಂಬ ಸುಂದರವಾಗಿ ವಿವರಿಸಿದ್ದಾರೆ. ಮತ್ತು ಧಾರ್ಮಿಕ ಉಪನ್ಯಾಸ ಮಾಡಲಿಕ್ಕೆ ಬೇಕಾಗುವಂಥ ವಿದ್ವತ್ತು ನನ್ನಲ್ಲಿದೆ ಅಂತ ಖಂಡಿತ ಹೇಳಲಿಕ್ಕಾಗೋದಿಲ್ಲ. ಪ್ರಾಯಶಃ ಇದಕ್ಕೆ
ಸಾಮಾಜಿಕ ಉಪನ್ಯಾಸ ಅಂತೇಳಿ ಹೇಳಿದರೆ ಹೆಚ್ಚು ಅರ್ಥವತ್ತಾದೀತು. ಹಾಗಾಗಿ ಈ ಪೂಜೆಯ ಸಾಮಾಜಿಕ ಸ್ವರೂಪವನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೇನೆ ನಾನು. ನಾವೆಲ್ಲರೂ ಲಕ್ಷ್ಮೀ ಸ್ವರೂಪರು ಅಂತೇಳಿ ಹೇಳಿದೆ ನಾನು. ನಮ್ಮ ಮದುವೆಯ ದಿನಗಳನ್ನು ನಾವು ಯೋಚನೆ ಮಾಡಿದರೆ ಆಗ ಆ ಮದುವೆಯ ದಿವಸ ನಮ್ಮನ್ನು ಲಕ್ಷ್ಮೀ ಸ್ವರೂಪರಾಗಿ, ವರನನ್ನು ನಾರಾಯಣ ಸ್ವರೂಪರಾಗಿ ಕಂಡು ಅದು ಲಕ್ಷ್ಮೀನಾರಾಯಣರ ಸಮಾಗಮ ಅಂಥೇಳಿ ನಮಗೆ ವಿವಾಹ ಮಾಡಿಸಿದ್ದಾರೆ, ಅಥವಾ ಶಿವಪಾರ್ವತಿ ಅಂತಲೂ ಹೇಳ್ಬೋದು. ಹೀಗೆ ಮದುವೆಯ ದಿನಗಳನ್ನು ನೆನಪು ಮಾಡಿಕೊಂಡ್ರೆ ನಾವು ಲಕ್ಷ್ಮೀ ಸ್ವರೂಪರಾಗಿ ಇವತ್ತು ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ್ದೇವೆ. ಇನ್ನು ನಮ್ಮಲ್ಲಿ ಅನೇಕರು ಇನ್ನು ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿ ಲಕ್ಷ್ಮೀ ಸ್ವರೂಪರಾಗುವವರಿದ್ದೇವೆ ನಾವು. ಹಾಗಾಗಿ ಈ ಲಕ್ಷ್ಮೀ ಸ್ವರೂಪವನ್ನು ನೆನಪು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡುವ. ವರಮಹಾಲಕ್ಷ್ಮಿ ವ್ರತದ ದಿನ ಅಷ್ಟಲಕ್ಷ್ಮಿಯರದ್ದು ಕೂಡ ಒಂದು ಆರಾಧನೆ ಮಾಡಿದ ಹಾಗೆ ಆಗತ್ತೆ ಅಂತ ಓದಿದ ನೆನಪು. ಅಷ್ಟಲಕ್ಷ್ಮಿಯರು ಯಾರು ಅಂಥೇಳಿ ಕೇಳಿದರೆ ಆದಿಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಈ ರೀತಿ ಲಕ್ಷ್ಮಿಯದ್ದು 8 ಸ್ವರೂಪ ಇದೆ. ಹಾಗಾಗಿ ಇವತ್ತಿನ ಈ ಒಂದು ವ್ರತಾಚರಣೆಯ ಸಂದರ್ಭದಲ್ಲಿ ನಾವು ಪ್ರಯತ್ನ ಮಾಡಬೇಕಾಗಿರೋದು, ನಾವು ಲಕ್ಷ್ಮಿಯರ ಹಾಗೆ ಕಾಣ್ತೀವಾ, ಅದಕ್ಕೆ ಪ್ರಯತ್ನ ಮಾಡಬಹುದಾ ಹೇಳುವಂಥದ್ದು ಒಂದು. ಎರಡನೇದ್ದು, ನಾವು ಲಕ್ಷ್ಮಿಯರ ಹಾಗೆ ಆಗಬಹುದಾ, ಅಷ್ಟಲಕ್ಷ್ಮಿಯರಾಗಬಹುದಾ ಹೇಳುವಂಥದ್ದು ಎರಡನೇದು. ಲಕ್ಷ್ಮಿಯರ ಹಾಗೆ ಕಾಣಬೇಕು, ಇದು ನಮ್ಮ ಸಂಸ್ಕೃತಿಯ ಅಪೇಕ್ಷೆ. ಯಾಕಂತಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಅತ್ಯಂತ ಪೂಜ್ಯ ಸ್ಥಾನ ತಾಯಂದಿರಿಗೆ ಕೊಟ್ಟಿದ್ದಾರೆ. ಯತ್ರ ನಾಡಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ತಾಯಂದಿರನ್ನು ಅತ್ಯಂತ ಗೌರವದಿಂದ ಕಾಣ್ತಾರೋ ಅಲ್ಲಿ ದೇವರ ಸಾನ್ನಿಧ್ಯ ಇದೆ ಅಂತೇಳಿ ಹೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗೇನೆ ಆ ರೀತಿ ಪೂಜ್ಯ ಭಾವದಿಂದ ಕಾಣಬೇಕು ಅಂತೇಳಿ ಹೇಳಿದರೆ ನಾವು ಕೂಡ ಆ ರೀತಿ ನಮ್ಮನ್ನು ನೋಡಿದಾಗ ಗೌರವ ಬರುವಂಥ ರೀತಿಯಲ್ಲಿ ನಮ್ಮ ನಡೆ ನುಡಿ, ನಮ್ಮ ವೇಷಭೂಷಣ ಇದೆಲ್ಲ ಇರಬೇಕು. ಹಾಗಾಗಿ ಇವತ್ತಿಗೆ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ಮತ್ತು ಆಧುನಿಕರು ಅಂತೂ ಹೇಳಿಸಿಕೊಳ್ಳುವಂತಹ ಒಂದು ಹುಚ್ಚು, ಇದರ ಕಾರಣದಿಂದಾಗಿ ವೇಷಭೂಷಣದಲ್ಲಿ ಅನೇಕ ರೀತಿಯ ವಿಕೃತಿಗಳನ್ನು ಕಾಣ್ತಾ ಇದ್ದೇವೆ ನಾವು. ನಮ್ಮ ವೇಷಭೂಷಣ ಇರುವಂಥದ್ದು ನಮ್ಮ ಗೌರವ ಹೆಚ್ಚಿಸಲಿಕ್ಕೆ, ಅದು ಗೌರವ ಮೂಡಿಸುವ ಹಾಗೆ ಇರಬೇಕೇ ವಿನಃ ಕೆರಳಿಸುವ ಹಾಗೆ ಇರಬಾರ್ದು, ಅದು ಮನಸ್ಸನ್ನು ಅರಳಿಸುವ ಹಾಗೆ ಇರಬೇಕು. ಹಾಗಾಗಿ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ, ವ್ಯವಹಾರಗಳಲ್ಲಿ, ಸಮಾರಂಭಗಳಲ್ಲಿ ನಾವು ಲಕ್ಷ್ಮಿಯರ ಹಾಗೆ ಕಾಣುವಂಥ ರೀತಿಯಲ್ಲಿ ನಮ್ಮ ಪ್ರಯತ್ನ ಇರಲಿ ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಶಯ ಆಗಬೇಕು. ನಮ್ಮ ಮುಂದಿನ ಪೀಳಿಗೆಯನ್ನು ಅದನ್ನು ಕೂಡ ಇದೇ ರೀತಿ ಆಗುವಂಥ ರೀತಿಯಲ್ಲಿ ನಾವು ಒತ್ತಾಸೆ ಕೊಟ್ಟು ಅವರನ್ನು ಕೂಡ ಈ ನಿಟ್ಟಿನಲ್ಲಿ ತಯಾರು ಮಾಡುವಂಥ ಅವಶ್ಯಕತೆ ಇದೆ ಅಂತ ಅನ್ನಿಸ್ತದೆ. ಇನ್ನು ಎರಡನೇದು ಲಕ್ಷ್ಮೀಯರಾಗಬೇಕು. ಮೊದಲನೇದ್ದು ಆದಿಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿ. ಹಾಗೆ ನಾರಾಯಣನ ಪಕ್ಕದಲ್ಲಿ ಕೂತ್ಕೊಂಡು ನಾರಾಯಣನ ಸೇವೆ ಮಾಡ್ತಾ ಇದ್ದಾರೆ. ಹಾಗೆ ನಾವು ಕೂಡ ನಮ್ಮ ಮನೆಯನ್ನು ನಿಭಾಯಿಸುವಂತಹ ಮಹಾಲಕ್ಷ್ಮಿ ಆಗಬೇಕು, ಅಂದರೆ ಗೃಹಲಕ್ಷ್ಮಿ.
ಇಡೀ ಮನೆಯನ್ನು ನಿಭಾಯಿಸುವಂಥ ಹೊಣೆಗಾರಿಕೆ ನಮ್ಮದು. ಅವರೆಲ್ಲ ಯೋಗಕ್ಷೇಮ ನೋಡಿಕೊಂಡು ನಮ್ಮ ಮನೆಯ ಯಜಮಾನರಿಗೂ ಕೂಡ ಪೂರಕರಾಗಿ ಕೆಲಸ ಮಾಡಿ ಇಡೀ ಮನೆಯನ್ನು ನಿಭಾಯಿಸುವಂಥ ಹೊಣೆಗಾರಿಕೆ ನಮ್ಮದು. ಆ ರೀತಿ ಮಾಡಿ ಗೃಹಲಕ್ಷ್ಮಿಯಾಗಿ ನಾವು ಮಹಾಲಕ್ಷ್ಮಿಯ ರೀತಿಯಲ್ಲಿ ನಮ್ಮ ಪಾತ್ರ ನಿರ್ವಹಿಸಬಹುದಾಗಿದೆ. ಎರಡನೇದು ಧನಲಕ್ಷ್ಮಿ. ನಮಗೆಲ್ಲ ಗೊತ್ತಿರುವ ಹಾಗೆಯೇ ನಮ್ಮ ಜೀವನ ನಿರ್ವಹಣೆ ಮಾಡಲಿಕ್ಕೆ ಹಣ ಬೇಕೇ ಬೇಕು. ಆ ರೀತಿಯದ್ದು ಹಣ ನಮ್ಮ ಮನೆಯ ಉಳಿದ ಸದಸ್ಯರು, ಸಾಮಾನ್ಯವಾಗಿ ಮನೆಯ ಪುರುಷರು ಆ ರೀತಿಯ ಧನ ಸಂಪಾದನೆ ಮಾಡಿ ತಂದರೆ ಅದನ್ನು ನಿರ್ವಹಿಸುವಂಥ ಹೊಣೆಗಾರಿಕೆ ನಮ್ಮೆಲ್ಲರಿಗಿದೆ. ಧನಲಕ್ಷ್ಮಿ ಆಗುವುದು ಹೇಗೆ? ಸಪ್ತಪದಿಯಲ್ಲಿ ಒಂದು ಮಾತು ಹೇಳ್ತಾರೆ, ನನ್ನ ಸಂಪತ್ತನ್ನು ನೀನು ನಿಭಾಯಿಸುವವಳಾಗು ಅಂತ ಹೇಳುವಂಥ ಒಂದು ಮಾತನ್ನು ಸಪ್ತಪದಿಯಲ್ಲಿ ಹೇಳ್ತಾರೆ. ಹಾಗೆ ಅದು ನಿಭಾಯಿಸುವಂಥ ಹೊಣೆಗಾರಿಕೆ ನಮ್ಮ ಮನೆಯ ಆದಾಯ ಏನಿದೆ ಆ ಆದಾಯಕ್ಕನುಗುಣವಾಗಿ ನಮ್ಮ ಜೀವನವನ್ನು ರೂಪಿಸುವಂಥದ್ದು. ಆ ರೀತಿ ನಮ್ಮ ಪ್ರಯತ್ನ ಇದೆ. ಬಾಳಿಗೆ ಬಂತು ಪಂಚಾಮೃತ ಅಂತೇಳಿ ಹೇಳಿ ಇರುವಂಥ ಇತಿಮಿತಿಯಲ್ಲೇ ನಮ್ಮ ಸಂಸಾರವನ್ನು ತುಂಬಿಸುವಂಥ ಹೊಣೆಗಾರಿಕೆ ನಮ್ಮದು. ಇವತ್ತು ಸಾಲ ಕೊಡುವವರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ಸಾಲವನ್ನು ಕೊಂಬಾಗ ಹಾಲೋಗರುಂದಂತೆ ಸಾಲಿಗನು ಬಂದು ಸೆಳೆವಾಗ ಕಿಂಪತಿಯ ಕೀಲು ಗುರಿದಂತೆ ಸರ್ವಜ್ಞ ಅಂತ ಹೇಳುವಂಥ ಮಾತು ಕೇಳಿದ್ದೇವೆ ನಾವು. ಹಾಗಾಗಿ ಸಾಲ ಕಷ್ಟ ಬಂದಾಗ ಸಾಲ ಮಾಡಿಕೊಳ್ಬೇಕೇ ವಿನಃ ಸಾಲ ಮಾಡಿ ಕಷ್ಟ ಪಡುವಂಥ ಪರಿಸ್ಥಿತಿ ಬರಬಾರದು. ಇನ್ನೊಂದು ಮಾತು ಹೇಳಿದ್ದಾರೆ, ಕ್ಷಣಶಃ ಕಣಶಶ್ಚೈವ ವಿದ್ಯಾವರ್ಥಂ ಚ ಸಾಧಯೇ ಗೃಹೀತ ಯುವಕೇಶೇಷು ಮೃತ್ಯುನಾ ಧರ್ಮಮಾಚರೇ. ಹಣವನ್ನು ಉಳಿಸ್ಬೇಕಾದ್ರೆ ಒಂದೊಂದು ಪೈಸೆಗೆ ಕೂಡ ಲೆಕ್ಕ ಹಾಕಬೇಕು ಅಂತ. ಮನೆಯಲ್ಲಿ ಯಾವುದೇ ಖರ್ಚು ಮಾಡಬೇಕಾದ್ರೂ ಕೂಡ ಈ ಖರ್ಚು ಮಾಡಲೇಬೇಕಾ, ಅನವಶ್ಯಕವಾಗಿ ಖರ್ಚು ಮಾಡಲಿಕ್ಕೆ ಹೋಗಬಾರ್ದು. ಈ ರೀತಿ ನಮ್ಮ ಇತಿಮಿತಿಯ ಒಳಗಡೆ ನಮ್ಮ ಖರ್ಚು ವೆಚ್ಚಗಳನ್ನು ನಿಭಾಯಿಸಿಕೊಂಡು ಅದರಲ್ಲೂ ಉಳಿತಾಯ ಮಾಡಬೇಕು. ಪ್ರಾಯಶಃ ಸ್ವಲ್ಪ ಹಿಂದಿನ ತಾಯಂದಿರನ್ನೆಲ್ಲ ನೆನಪು ಮಾಡಿಕೊಂಡ್ರೆ ಸಾಸಿವೆ ಡಬ್ಬಿಯಲ್ಲೋ ಇನ್ಯಾವುದೋ ಇದರಲ್ಲೂ ಕೂಡ ಒಂದಷ್ಟೆಲ್ಲ ಹಣ ಉಳಿಸ್ತಾ ಇದ್ರು. ಯಾಕೆ ಹೇಳಿದ್ರೆ ಆಪದ್ಧರ್ಮ ಅಂತ, ಅರ್ಜೆಂಟಿಗಿರಲಿ ಅಂತ. ನಾವು ನಮ್ಮ ಮೈ ಮೇಲೆ ಧರಿಸಿಕೊಂಡಿರುವಂಥ ಒಡವೆಗಳು, ನಮ್ಮ ಮನೆಯಲ್ಲಿರುವಂಥ ಒಡವೆ, ಇದೆಲ್ಲ ಆಪದ್ಧರ್ಮ, ಆಪತ್ಕಾಲಕ್ಕೆ ಆಗಲಿ ಅಂತ ತೆಗೆದಿಟ್ಟಿದ್ದಾರೆ. ಹಾಗಾಗಿ ಈ ರೀತಿ ಆಪತ್ಕಾಲಕ್ಕೆ ಬೇಕಾಗುವಂಥ ರೀತಿಯಲ್ಲೂ ಕೂಡ ಒಂದಷ್ಟು ಉಳಿಸುವಂಥ ಹೊಣೆಗಾರಿಕೆ ನಮ್ಮ ಮೇಲೆ. ಈ ರೀತಿ ನಾವು ಧನಲಕ್ಷ್ಮಿ ಆಗಬೇಕು. ಧಾನ್ಯಲಕ್ಷ್ಮಿ, ದುಡ್ಡನ್ನು ತಿನ್ಲಿಕ್ಕಾಗುವುದಿಲ್ಲ. ನಮಗೆ ಆರೋಗ್ಯ ಎಲ್ಲ ಚೆನ್ನಾಗಾಗಬೇಕಾದ್ರೆ ದವಸ ಧಾನ್ಯ, ತರಕಾರಿ ಇವೆಲ್ಲವೂ ಕೂಡ ಬೇಕು. ಆಹಾರ ಪದಾರ್ಥಗಳು ಬೇಕು. ಆ ಆಹಾರ ಪದಾರ್ಥಗಳು ಆಗುವಂಥದ್ದು ಈ ಭೂಮಿಯಲ್ಲಿ. ಹಾಗಾಗಿ ಆ ಆಹಾರ ಪದಾರ್ಥಗಳನ್ನು ಜೋಪಾನ ಮಾಡುವಂಥದ್ದು, ಆ ಜೋಪಾನ ಮಾಡಿದಂತಹ ಆಹಾರ ಪದಾರ್ಥಗಳಿಂದ ಆರೋಗ್ಯಕರವಾದಂತಹ ಒಂದು ಊಟ ಉಪಚಾರ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇವತ್ತಿಗೆ ಸಾವಯವ ಕೃಷಿಯ ಬಗ್ಗೆ ನಾವು ತುಂಬ ಯೋಚನೆ ಮಾಡಬೇಕು. ಯಾಕೆ ಹೇಳಿದರೆ ಭೂಮಿಗೆ ವಿಷ ಉಣಿಸಿ ನಮ್ಮ ಮನೆಗೆ ಬರುವಂಥ ದವಸ ಧಾನ್ಯ, ತರಕಾರಿ, ಹಣ್ಣು ಹಂಪಲು ಇದೆಲ್ಲ ವಿಷಮಯ ಆಗ್ತಾ ಇದೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾವೇನಾದ್ರೂ ಸಾವಯವ ಪದ್ಧತಿಯಿಂದ ಬೆಳೆಸಿದಂತಹ ತರಕಾರಿ, ದವಸ ಧಾನ್ಯಗಳನ್ನು ಬಳಸಿ ನಮ್ಮ ಮನೆಯವರ ಆರೋಗ್ಯ ಕಾಪಾಡಬಹುದಾ ಅಂತ ಯೋಚನೆ ಮಾಡಬೇಕು. ಜೊತೆಗೆ ಯಾರು ಈ ದವಸ ಧಾನ್ಯ ಎಲ್ಲ ಬೆಳೀತಾರೋ ಅಂತ ರೈತನನ್ನು ಅತ್ಯಂತ ಗೌರವದಿಂದ ಕಾಣಬೇಕು. ಸಾಧ್ಯ ಆದರೆ ನಮ್ಮ ಮನೆಯಲ್ಲೇ ಒಂದು ಕೈತೋಟ ಮಾಡಿಕೊಂಡು ಅಲ್ಲಿ ನಮಗೆ ಬೇಕಾದಂಥ ತರಕಾರಿಗಳನ್ನು ಬೆಳೆಸುವಂಥ ರೀತಿಯಲ್ಲಿ ಯೋಚನೆ ಮಾಡಿದಾಗ ನಾವು ಧಾನ್ಯಲಕ್ಷ್ಮಿ ಆಗ್ತೀವಿ. ಇನ್ನು ಗಜಲಕ್ಷ್ಮಿ, ಗಜ ಅಂತ ಹೇಳಿದ್ರೆ ಶಕ್ತಿಯ ಸಂಕೇತ. ಸಮುದ್ರ ಮಥನದ ಸಂದರ್ಭದಲ್ಲಿ ಬಂದಂಥ ಲಕ್ಷ್ಮಿಯನ್ನು ಗಜಲಕ್ಷ್ಮಿ ಅಂತೇಳಿ ಹೇಳ್ತಾರೆ. ಇಂದ್ರ ತನ್ನ ಪದವಿಯನ್ನು ಕಳೆದುಕೊಂಡಾಗ ಗಜಲಕ್ಷ್ಮಿಯದ್ದು ಆರಾಧನೆ ಮಾಡಿಕೊಂಡು ಮತ್ತೆ ತನ್ನ ಕಳೆದುಕೊಂಡಂತಹ ಸ್ಥಾನ, ಮಾನ, ಅಂತಸ್ತು, ಸಂಪತ್ತನ್ನೆಲ್ಲ ಗಳಿಸ್ತಾರೆ ಅಂತ ಹೇಳ್ತಾರೆ. ಹಾಗಾದರೆ ನಾವು ಕೂಡ ಕಳೆದುಕೊಂಡಂಥ ಸಂಗತಿಗಳನ್ನು ಮತ್ತೆ ಪಡೆಯುವಂಥ ರೀತಿಯಲ್ಲಿ ನಾವು ಕೂಡ ಗಜಲಕ್ಷ್ಮಿ ಶಕ್ತಿ ಸ್ವರೂಪಿಣಿ ಆಗಬಹುದಾ? ಶಕ್ತಿ ಹೇಗೆ ಬರ್ತದೆ? ಒಂದು ವೈಯಕ್ತಿಕ ಶಕ್ತಿ ಸಾಮರ್ಥ್ಯ, ಎರಡನೇದು ಸಾಮೂಹಿಕ ಶಕ್ತಿ ಸಾಮರ್ಥ್ಯ. ವೈಯಕ್ತಿಕ ಶಕ್ತಿ ಸಾಮರ್ಥ್ಯ ಹಿಂದಿನವರಿಗಿತ್ತು, ಈಗಲೂ ಕೂಡ ಸ್ವಲ್ಪ ಹಿಂದಿನ ತಲೆಮಾರಿನವರು ಇವತ್ತಿಗೂ ಕೂಡ ಗಟ್ಟಿ ಮುಟ್ಟಿದ್ದಾರೆ.
8-10 ಜನ ಮಕ್ಕಳನ್ನು ಹೆತ್ತರೂ ಕೂಡ ಇವತ್ತಿಗೂ ಕೂಡ ಯಾವುದೇ ಕನ್ನಡಕ ಇಲ್ಲದೆ ಓದ್ತಾರೆ, ಕಿವಿ ಚೆನ್ನಾಗಿ ಕೇಳಿಸ್ತದೆ, ತಮ್ಮ ಕೆಲಸವನ್ನು ತಾವೇ ಮಾಡಿಕೊಂಡು ಓಡಾಡ್ಕೊಂಡಿದ್ದಾರೆ. ಆದರೆ ಈಗಿನ ನಮ್ಮ ತಲೆಮಾರು ಇದು ಹೇಗಿದೆ ಯೋಚನೆ ಮಾಡಿ. ಹಿಂದೆ ಮನೆ ಕೆಲಸಗಳನ್ನೆಲ್ಲ ಮಾಡ್ತಾ ಇರಬೇಕಾದ್ರೆ ಸಹಜವಾಗಿ ವ್ಯಾಯಾಮ ಎಲ್ಲ ಆಗ್ತಾ ಇತ್ತು, ಆರೋಗ್ಯಪೂರ್ಣ ಆಹಾರ ತಗೊಳ್ತಾ ಇದ್ವಿ ನಾವು, ಹಾಗಾಗಿ ಆರೋಗ್ಯ ಚೆನ್ನಾಗಿರ್ತಾ ಇತ್ತು. ಆದರೆ ಇವತ್ತು ಸ್ವಲ್ಪ ವ್ಯತ್ಯಾಸ ಆಗಿದೆ. ಹಾಗಾಗಿ ನಮ್ಮ ವೈಯಕ್ತಿಕ ಆರೋಗ್ಯ, ಶಕ್ತಿ, ಸಾಮರ್ಥ್ಯ ಉಳಿಸ್ಕೊಳ್ಳೋ ದೃಷ್ಟಿಯಿಂದ ವ್ಯಾಯಾಮ, ಯೋಗಾಸನ, ಧ್ಯಾನ, ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿಕೊಂಡು ನಮ್ಮ ಶಕ್ತಿ ಸಾಮರ್ಥ್ಯ ಉಳಿಸ್ಬೇಕು, ಬೆಳೆಸಬೇಕು. ಇನ್ನು ಸಾಮೂಹಿಕ ಶಕ್ತಿ ಸಾಮರ್ಥ್ಯ ಹೇಗೆ ಅಂತೇಳಿ ಹೇಳಿದರೆ, ಸಂಘೇ ಶಕ್ತಿ ಕಲವು ಯುಗೆ ಅಂತೇಳಿ ಹೇಳಿದ್ದಾರೆ. ಕಲಿಯುಗದಲ್ಲಿ ನಾವೆಲ್ಲ ಶಕ್ತಿ ಸಂಪನ್ನರಾಗಬೇಕು ಅಂತ ಹೇಳಿದರೆ ಸಂಘಟನೆ ಆಗಬೇಕು, ಸಾಮೂಹಿಕ ರೂಪದಲ್ಲಿ ನಾವೆಲ್ಲ ಒಂದು ಹೇಳುವಂಥ ಭಾವ ಬರಬೇಕು. ಇವತ್ತಿನ ಈ ವರಮಹಾಲಕ್ಷ್ಮಿ ವ್ರತವನ್ನು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಮನೆಗಳಲ್ಲೂ ಕೂಡ ಆಚರಣೆ ಮಾಡಬಹುದಾಗಿತ್ತು. ಆದರೆ ಸಾಮೂಹಿಕವಾಗಿ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಿದರೆ, ನಾವೆಲ್ಲ ಒಟ್ಟಿಗೆ ಸೇರಿ ನಾವೆಲ್ಲ ಒಂದು ಹೇಳುವಂಥ ಭಾವ, ಇದು ನಮ್ಮ ಸಾಮೂಹಿಕ ಶಕ್ತಿ, ಸಾಮಾಜಿಕ ಶಕ್ತಿ, ರಾಷ್ಟ್ರ ಶಕ್ತಿಯದ್ದೊಂದು ಸಂಕೇತ. ಆ ರೀತಿ ಆಗಬೇಕು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ನಾವೆಲ್ಲರೂ ಇವತ್ತು ಈ ಸಾಮೂಹಿಕ ವ್ರತಾಚರಣೆಯಲ್ಲಿ ಸೇರ್ಕೊಂಡಿದ್ದೀವಿ. ಮಾತೃಮಂಡಳಿಯ ಸದಸ್ಯರಿಲ್ಲಿದ್ದಾರೆ, ಅವರು ಪ್ರತಿ ವಾರ ಸೇರಿ ಒಂದು ಮಾತೃಶಕ್ತಿಯದ್ದು ಸ್ವರೂಪ ಅದನ್ನು ಬೆಳೆಸೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆ ಮಾತೃಮಂಡಳಿಯ ಚಟುವಟಿಕೆ ಜೊತೆಗೆ ನಾವು ಸೇರ್ಕೊಳ್ಬೇಕು. ನಮ್ಮ ನಮ್ಮ ಸ್ಥಾನಗಳಲ್ಲೂ ಕೂಡ ನಾವು ಮಾತೃಮಂಡಳಿ ಮಾಡಿಕೊಂಡು ಈ ರೀತಿಯದ್ದು ಸಾಮೂಹಿಕ ಶಕ್ತಿ ನಾವು ಬೆಳೆಸಬಹುದಾಗಿ ಯೋಚನೆ ಮಾಡಬೇಕು. ಯಾಕೆಂದರೆ ಕಳೆದದ್ದನ್ನು ಗಳಿಸ್ಕೊಳ್ಬೇಕಾದ್ರೆ ಶಕ್ತಿ ಬೇಕೇ ಬೇಕು. ನಾವು ಯಾಕೆ ಕಳ್ಕೊಂಡ್ವಿ ಅಂತ ಹೇಳಿದ್ರೆ, ನಮ್ಮ ಶಕ್ತಿ ಕಡಿಮೆ ಆಯಿತು, ಇನ್ನೊಬ್ಬರ ಶಕ್ತಿ ಜಾಸ್ತಿ ಆಯಿತು, ಅದಕ್ಕೋಸ್ಕರ ಕಳ್ಕೊಂಡ್ವಿ. ಮತ್ತೆ ಅದನ್ನು ಗಳಿಸ್ಕೊಳ್ಬೇಕಾದ್ರೆ ಶಕ್ತಿ ಇದ್ದಾಗ ಮಾತ್ರ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಗಜಲಕ್ಷ್ಮಿಯನ್ನು ನಾವು ಸಾಕಾರಗೊಳಿಸ್ಕೊಳ್ಬೇಕಾದ್ರೆ ನಾವು ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಶಕ್ತಿ ಸಂಪನ್ನರಾಗಬೇಕು. ಮುಂದಿನದ್ದು ಸಂತಾನ ಲಕ್ಷ್ಮಿ. ಇವತ್ತು ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಸಂಗತಿ. ಸಂತಾನವನ್ನು ಸೃಷ್ಟಿ ಮಾಡುವಂಥ ಸಾಮರ್ಥ್ಯ ಇರುವಂಥದ್ದು ತಾಯಂದಿರಿಗೆ, ಲಕ್ಷ್ಮೀ ಸ್ವರೂಪಿ ತಾಯಂದಿರಿಗೆ. ಇವತ್ತಿಗೆ ಮದುವೆ ಆದ ಮೇಲೆ ಮುಂಚೆ ಒಂದು ಸಾಮಾನ್ಯವಾಗಿ ಪ್ರಶ್ನೆ ಕೇಳ್ತಾ ಇದ್ರಿ, ಏನಾದರೂ ವಿಶೇಷ ಉಂಟಾ ಅಂತ. ಇವತ್ತು ಆ ಪ್ರಶ್ನೆ ಕೇಳಬೇಕಾದ್ರೆ ತುಂಬ ಯೋಚನೆ ಮಾಡಬೇಕು. ಯಾಕೆಂದರೆ ಕೇಳಿದವರಿಗೆ ಬೇಜಾರಾಗ್ಬೋದು. ಒಂದು 4-5 ವರ್ಷದವರೆಗೆ ಅವರು ಅದರದ್ದು ಯೋಚನೆ ಮಾಡೋದಿಲ್ಲ. ಯೋಚನೆ ಮಾಡಿ ಸಂತಾನ ಆದರೆ ಪುಣ್ಯ. ಇವತ್ತು ಸಂತಾನದ ಬಗ್ಗೆ ತುಂಬ ನಿರಾಸಕ್ತಿ ವಹಿಸ್ತಾ ಇದ್ದೀವಿ ನಾವು. ಯಾಕೆಂದರೆ ಅದಕ್ಕಿಂತ ಧನ ಸಂಪಾದನೆ, ನಮ್ಮ ಪ್ರೊಫೆಷನ್, ಕ್ಯಾರಿಯರ್ ಇದರ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದೇವೆ. ಹಾಗಾದರೆ ಸಂತಾನದ ಅವಶ್ಯಕತೆ ಇಲ್ವಾ? ನಮ್ಮ ಪರಂಪರೆ ಮುಂದುವರಿಬೇಕು ಅಂತೇಳಿ ಹೇಳಿದರೆ ಸಂತಾನ ಬೇಕೇ ಬೇಕು. ಮದುವೆ ಆಗಬೇಕಾದ್ರೆ ನಾವೆಲ್ಲ ಒಂದು ಮಾತು ಕೊಟ್ಟಿದ್ವಿ. ಮದುವೆ ಯಾಕಾಗಬೇಕು ಅಂತೇಳಿ ಕೇಳಿದರೆ ಧರ್ಮ ಪ್ರಜಾಭಿವೃದ್ಧ್ಯರ್ಥಂ ಅಂತ. ನಮ್ಮ ಪರಂಪರೆ ಮುಂದುವರಿಬೇಕು. ಆ ಪರಂಪರೆ ಮುಂದುವರಿಬೇಕಾದ್ರೆ ಆ ಪರಂಪರೆಯನ್ನು ಮುಂದುವರಿಸಲಿಕ್ಕೆ ಯೋಗ್ಯರಾದಂಥ ಸಂತತಿ ಮತ್ತು ಆ ಸಂತತಿಗೆ ತಕ್ಕ ಸಂಸ್ಕಾರ ಕೊಡುವಂಥ ಜವಾಬ್ದಾರಿ ನಮ್ಮದು. ನಾವೆಲ್ಲ ಗೃಹಸ್ಥಾಶ್ರಮ ಸ್ವೀಕರಿಸೋದು ಅದಕ್ಕೇನೆ. ಹಾಗಾಗಿ ಸಂತತಿಗೆ ಜನ್ಮ ಕೊಡುವಂಥದ್ದು ಕೂಡ ನಮ್ಮ ಆದ್ಯ ಕರ್ತವ್ಯ. ಸಂತತಿ ಎಷ್ಟು ಬೇಕು? ಮೊದಲೆಲ್ಲ ಪುರೋಹಿತರದ್ದು ಆಶೀರ್ವಾದ ಕೇಳಬೇಕಾದ್ರೆ ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತೇಳಿ ಆಶೀರ್ವಾದ ಮಾಡ್ತಿದ್ರು. ನಮ್ಮ ಹಿಂದಿನ ತಲೆಮಾರಿನವರು ಅದನ್ನು ನೆರವೇರಿಸ್ತಾ ಇದ್ರು. ಆದರೆ ಇವತ್ತು ಎಷ್ಟು ಬೇಕು? ಬೇಡವೇ ಬೇಡ ಅಂತ ಹೇಳುವವರು ಇದ್ದಾರೆ, 1 ಸಾಕು ಹೇಳುವವರು ಇದ್ದಾರೆ, 2 ಸಾಕು ಅಂತ ಹೇಳುವವರು ಇರಬಹುದು. ಆದರೆ ಕನಿಷ್ಠ ಎಷ್ಟು ಬೇಕು? ಸಾಮಾನ್ಯವಾಗಿ ಯಾವುದೇ ಮಂಗಳಾಚರಣೆ ಮಾಡಬೇಕಾದ್ರೆ ಬಹುಪುತ್ರ ಲಾಭಂ ಅಂತ ಹೇಳ್ತಾರೆ. ಬಹುಪುತ್ರ ಲಾಭಂ ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು ಅಂತೇಳಿ ಹೇಳ್ತಾರೆ. ಬಹುಪುತ್ರ ಅಂತೇಳಿ ಹೇಳಿದರೆ ಸಂಸ್ಕೃತದಲ್ಲಿ ಏಕವಚನ, ದ್ವಿವಚನ ಮತ್ತೆ ಬಹುವಚನ. ಬಹುಪುತ್ರ ಲಾಭಂ ಹೇಳುವಂಥ ಈಗಿನ ಆಶೀರ್ವಾದ ಫಲಕಾರಿ ಆಗಬೇಕು ಅಂತ ಹೇಳಿದ್ರು ಕೂಡ ಕನಿಷ್ಠ 3 ಬೇಕು. ಪುರೋಹಿತರಿಗೇನು ಹೇಳಲಿಕ್ಕೆ ಅಥವಾ ಆಶೀರ್ವಾದ ಕೊಡುವವರಿಗೆ ಇದು ಹೇಳಲಿಕ್ಕೆ ಸುಲಭ. ಆದರೆ ಹೆರುವವರು ನಾವಲ್ವಾ, ನಮ್ಮ ಕಷ್ಟ ಅವರಿಗೇನು ಗೊತ್ತಾಗತ್ತೆ ಹೇಳುವಂಥ ಪ್ರಶ್ನೆ ಬರಬಹುದು. ಆದರೆ ಸಮಾಜದ ಅಸ್ತಿತ್ವದ ಬಗ್ಗೆ ಯೋಚನೆ ಮಾಡಬೇಕು. ಈಗಾಗಲೇ ಜನಸಂಖ್ಯೆ ಅದರ ಆಧಾರದ ಮೇಲೆ
ನಮ್ಮ ದೇಶದ ಒಂದಷ್ಟು ಭಾಗಗಳನ್ನು ನಾವು ಕಳೆದುಕೊಂಡಿದ್ದೇವೆ. ಅಂತಹ ಪ್ರವೃತ್ತಿ ಈಗಲೂ ಮುಂದುವರಿತಾ ಇರುವಂಥದ್ದನ್ನು ಕೂಡ ಕಾಣ್ತಾ ಇದ್ದೇವೆ ನಾವು. ಯುಗಾಂಡದ ಅಧ್ಯಕ್ಷ ಇದಿ ಅಮೀನ್ ಅವನದ್ದೊಂದು ಹೇಳಿಕೆ ಇದೆ, ಇಡೀ ಪ್ರಪಂಚವನ್ನು ಗೆಲ್ಲಲಿಕ್ಕೆ ನಮಗೆ ಯಾವುದೇ ಸೈನ್ಯದ ಅವಶ್ಯಕತೆ ಇಲ್ಲ, ಯಾವುದೇ ಶಸ್ತ್ರಾಸ್ತ್ರದ ಅವಶ್ಯಕತೆ ಇಲ್ಲ, ನಮ್ಮ ಜನಸಂಖ್ಯೆಯ ಆಧಾರದ ಮೇಲೆನೆ ನಾವು ಒಂದಲ್ಲ ಒಂದು ದಿವಸ ಈ ಪ್ರಪಂಚವನ್ನು ಆಳ್ತೀವಿ ಅಂತ. ಹಾಗಾಗಿ ನಮ್ಮ ದೇಶದಲ್ಲಿ ಇವತ್ತು ಹಿಂದೂಗಳ ಸಂಖ್ಯೆ ಸ್ವಾತಂತ್ರ್ಯ ಸಮಯದಲ್ಲಿ ಎಷ್ಟಿತ್ತು, ಇವತ್ತು ಎಷ್ಟಕ್ಕೆ ಕುಸಿದಿದೆ. ಈ ದೇಶದಲ್ಲಿ ತಮ್ಮ ಮತದ ಆಧಾರದ ಮೇಲೆ ಅಧಿಕಾರ ಸ್ಥಾಪನೆ ಮಾಡಬೇಕು ಅಂತೇಳಿ ಯಾರು ಹೊರಟಿದ್ದಾರೋ ಅವರ ಜನಸಂಖ್ಯೆ ಯಾವ ರೀತಿಯಲ್ಲಿ ಬೆಳೀತಾ ಇದೆ ನಮ್ಮ ಸುತ್ತಮುತ್ತ ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಹಾಗಾಗಿ ನಮ್ಮ ಸಮಾಜದ ಅಸ್ತಿತ್ವ ಇರಬೇಕಾದ್ರೆ ಕನಿಷ್ಠ ಎಷ್ಟು ಜನ ಮಕ್ಕಳಿರಬೇಕು ಅಂತ ಯೋಚನೆ ಮಾಡಬೇಕು. ಯುರೋಪ್ನಲ್ಲಿ ರೋಮನ್ ಕ್ಯಾಥರಿನ್ ಸಂಪ್ರದಾಯದವರು ಒಂದು ಅಧ್ಯಯನ ಮಾಡಿದ್ದಾರೆ. ಆ ಅಧ್ಯಯನದ ಪ್ರಕಾರ ಯಾವುದೇ ಒಂದು ಜನಾಂಗದ ಪ್ರತಿ ದಂಪತಿಗೆ ಕನಿಷ್ಠ 2.11 ಸಂತತಿ ಇಂತ ಕಡಿಮೆ ಇದ್ರೆ ಆ ಸಂತತಿ ಮುಂದುವರಿಯುವುದಿಲ್ಲ. ಆ ಜನಾಂಗ ಮುಂದುವರಿಬೇಕಾದ್ರೆ ಕನಿಷ್ಠ 2.11 ಸಂತತಿ ಇರಬೇಕು ಪ್ರತಿ ದಂಪತಿಗೆ, ಆವರೇಜ್. ಹಾಗಾದರೆ ಎಷ್ಟು ಮಕ್ಕಳಿರಬೇಕು ಅಂತ ಗಂಭೀರವಾಗಿ ಯೋಚನೆ ಮಾಡಿ. ಇದು ನಮ್ಮ ಸಮಾಜದ ಅಳಿವು ಉಳಿವಿನ ಪ್ರಶ್ನೆ. ಹಾಗಾಗಿ ಸಂತಾನ ಲಕ್ಷ್ಮಿಯ ಒಂದು ಜವಾಬ್ದಾರಿ ಹೊರಬೇಕಾದ್ರೆ ನಾವೇನು ಯೋಚನೆ ಮಾಡಬೇಕು, ಸ್ವಲ್ಪ ಯೋಚನೆ ಮಾಡಿ. ಈಗಾಗಲೇ ನಮಗೆ ಮಕ್ಕಳಾಗಿ ಆಗಿದೆ ಅಂತೇಳಿ ಹೇಳಿದರೆ ಮುಂದಿನ ತಲೆಮಾರು ಯಾರಿದ್ದಾರೆ ಅವರನ್ನು ಕೂಡ ಈ ರೀತಿ ತಯಾರು ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಇನ್ನು ಧೈರ್ಯ ಲಕ್ಷ್ಮಿ, ಜೀವನದಲ್ಲಿ ಗೆಲ್ಲಬೇಕಾದ್ರೆ ಧೈರ್ಯ ಬೇಕೇ ಬೇಕು. ಯಾರು ಧೈರ್ಯದಿಂದ ಮುನ್ನುಗ್ತಾರೋ ಅವರಿಗೇನೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಏನೇ ಕಷ್ಟ ನಷ್ಟ ಬಂದರೂ ಕೂಡ ಅದನ್ನು ಧೈರ್ಯದಿಂದ ಎದುರಿಸುವಂಥದ್ದು ಈ ಒಂದು ಸ್ವಭಾವ ನನ್ನದಾಗಬೇಕು. ಹಾಗೆ ಧೈರ್ಯ ಲಕ್ಷ್ಮಿ. ಇನ್ನೊಂದು ವಿದ್ಯಾಲಕ್ಷ್ಮಿ, ಮನೆಯಲ್ಲಿ ಇರುವಂಥವರಿಗೆ ಯೋಗ್ಯ ಸಂಸ್ಕಾರ ಕೊಡುವಂಥ ಜವಾಬ್ದಾರಿ ನಮ್ಮದು. ಇವತ್ತು ಶಾಲೆಗೆ ಕಳಿಸಿಕೊಟ್ಟ ತಕ್ಷಣ ಅಲ್ಲೇ ವಿದ್ಯಾಭ್ಯಾಸ ಸಿಗುತ್ತೆ, ನಮ್ಮದೇನೋ ಪಾತ್ರ ಇಲ್ಲ ಅಂತ ಹೇಳಿದರೆ ಪ್ರಾಯಶಃ ನಾವು ದೊಡ್ಡ ತಪ್ಪಿತಸ್ಥರಾಗ್ತೇವೆ. ಅವರಿಗೆ ನಮ್ಮ ಸಂಸ್ಕೃತಿಗೆ ಅನುಗುಣವಾದಂತಹ ಸಂಸ್ಕಾರ ಕೊಡುವಂಥ ಜವಾಬ್ದಾರಿ ನಮ್ಮದು. ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಾರೆ. ಹಾಗೆ ಮನೆಯಲ್ಲಿ ಅವರಿಗೆ ನಮ್ಮ ಸಂಸ್ಕೃತಿಗೆ ಅನುಗುಣವಾದಂಥ ವಿದ್ಯಾಭ್ಯಾಸ ಅಂದರೆ ಸಂಸ್ಕಾರ ಕೊಟ್ಟು ನಾವು ಅವರನ್ನು ಯೋಗ್ಯರಾಗಿ ಬೆಳೆಸುವಂಥದ್ದು ನಮ್ಮ ಒಂದು ಕರ್ತವ್ಯ ಇದೆ. ವಿಶೇಷವಾಗಿ ಯಾರು ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಅವರು ಮುಂದೆ ಒಳ್ಳೆ ಗೃಹಿಣಿಯಾಗಿ ಒಂದು ಜೀವನವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡುವಂಥ ರೀತಿಯಲ್ಲಿ, ಗೃಹಿಣಿಯ ಜೀವನಕ್ಕೆ ಆದ್ಯತೆ ಕೊಡುವಂಥ ರೀತಿಯಲ್ಲಿ, ಅವರು ಉತ್ತಮ ಗೃಹಿಣಿಯಾಗಿ ಅವಳು ಯಶಸ್ವಿ ಆಗುವಂಥ ರೀತಿಯಲ್ಲಿ ಅವಳಿಗೆ ಶಿಕ್ಷಣ ಕೊಡುವಂಥ ಜವಾಬ್ದಾರಿ ನಮ್ಮದು. ಹಾಗೇನೆ ಕೊನೆಯದ್ದು ವಿಜಯಲಕ್ಷ್ಮಿ. ಇದೆಲ್ಲವನ್ನು ಕೂಡ ನಾವು ಮಾಡಿದಾಗ ಜಯ ನಮಗೆ ಕಟ್ಟಿಟ್ಟದ್ದು. ನಾವೇನಾದರೂ ಒಂದು ಸಂಕಲ್ಪ ಮಾಡಿದರೆ ಆ ಸಂಕಲ್ಪ ಸಿದ್ಧಿ ಆಗಲೇಬೇಕು, ಜಯ ನಮಗೆ ಸಿಕ್ಕಲೇಬೇಕು ಹೇಳುವಂಥ ಒಂದು ಸಂಕಲ್ಪ ಇದು ಇದ್ದಾಗ ಜಯಲಕ್ಷ್ಮಿ ಖಂಡಿತ ಒಲಿತಾಳೆ. ಹಾಗಾಗಿ ಇವತ್ತಿನ ಈ ವರಮಹಾಲಕ್ಷ್ಮಿ ವ್ರತದ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾದ್ದು, ನಾನು ಲಕ್ಷ್ಮಿ, ನಾನು ಗೃಹಲಕ್ಷ್ಮಿ, ನಾನು ಅಷ್ಟಲಕ್ಷ್ಮಿ. ಈ ಅಷ್ಟಲಕ್ಷ್ಮಿಯರನ್ನು ಕೂಡ ನಾನು ಸಾಕ್ಷಾತ್ಕರಿಸ್ಕೊಳ್ತೇನೆ. ಒಂದು ಮಾತು ಹೇಳ್ತಾರೆ, ಶಿವೋ ಭೂತ್ವಾ ಶಿವಂ ಯಜೇತ್. ಶಿವನಿಗೆ ಅಥವಾ ದೇವರಿಗೆ ಅತ್ಯಂತ ಪ್ರಿಯವಾದಂಥ ಪೂಜೆ ಯಾವುದು ಅಂತೇಳಿ ಹೇಳಿದರೆ ನಾವೇ ದೇವರಾಗಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಹಾಗೆ ಇವತ್ತಿನ ವರಮಹಾಲಕ್ಷ್ಮಿ ವ್ರತದ ಸಂದರ್ಭದಲ್ಲಿ ನಾವು ಮಾಡುವಂಥ ಅತ್ಯಂತ ಶ್ರೇಷ್ಠವಾದಂಥ ಪೂಜೆ ಯಾವುದು ಅಂತ ಹೇಳಿದರೆ ನಾವೇ ಲಕ್ಷ್ಮಿಯರಾಗಬೇಕು, ನಾವೇ ಗೃಹಲಕ್ಷ್ಮಿಯರಾಗಬೇಕು, ನಾವೇ ಅಷ್ಟಮಹಾಲಕ್ಷ್ಮಿಯರಾಗಬೇಕು. ಹಾಗಾಗಿ ಒಂದು ಸಲ ಈ ಸಂಕಲ್ಪ ಒಂದು ಸಲ ಹೇಳಬಹುದಾ ಎಲ್ಲರೂ? ನಾನು ಹೇಳಿದ್ದನ್ನು ರಿಪೀಟ್ ಮಾಡ್ಬೋದಾ? ಎಲ್ರಿಗೆ ಒಪ್ಪಿಗೆ ಇದೆಯಾ ಇದು? ನಾನು ಲಕ್ಷ್ಮಿ ಹೇಳಿ. ಹಸಿವೆ ಆಗ್ತಾ ಇದೆಯಾ? ನಾನು ನಿಮಗೆಲ್ಲ ಬೇಗ ಊಟಕ್ಕೆ ಬಿಡಬೇಕು ಅಂತೇಳಿ ನಾನು ಇನ್ನೂ ಇದರ 2 ಪಾಲು ಮಾತಾಡೋದನ್ನು ತುಂಬ ಸಂಕೋಚ ಮಾಡ್ಕೊಂಡಿದ್ದೇನೆ. ನಾನು ಕಾನ್ಸಂಟ್ರೇಟ್ ಮಾಡಿದ್ದೇನೆ. ಇನ್ನು ಮಾತಾಡ್ಲಿಕ್ಕಿಂತ ನೀನು ಅರ್ಧ ಗಂಟೆ ಮಾತಾಡ್ಬೋದು. ಆದರೂ ನಿಮಗೆ ಹಸಿವೆ ಆಗ್ತಿದೆ ಅಂತೇಳಿ ತುಂಬ ಕಡಿಮೆ ಮಾತನಾಡಿದ್ದೇನೆ ನಾನು. ಸ್ವಲ್ಪ ಗಟ್ಟಿ ಹೇಳ್ಬೋದಾ? ನಾನು ಲಕ್ಷ್ಮಿ.
ನಾನು ಗೃಹಲಕ್ಷ್ಮಿ, ನಾನು ಅಷ್ಟಲಕ್ಷ್ಮಿ. ದೇವರ ಪಾದಾರವಿಂದಗಳಿಗೆ ನನ್ನ ಮಾತುಗಳನ್ನು ಸಮರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕ್ಷೇತ್ರದ ಅಧಿದೇವತೆ ಅಪ್ಪೆ ಉಳ್ಳಾಲ್ದಿಗ್ ಅಡ್ಡಬೂರೊಂದು ವೇದಿಕೆ ಉಪ್ಪುನ ಮಾತ ಹಿರಿಯರಿಗೆ ಸೇರಿದ ಅಪ್ಪೆನಕ್ಲೆಗ್ ಬೊಕ್ಕರ ನಮಸ್ಕಾರ ಮಲ್ತೊಂದು ಇನಿ ಅಷ್ಟಲಕ್ಷ್ಮಿನ ಆ ಪರಿ ಒಂಜಿ ನೆಟ್ಟು ನಂಗೆ ಹಿಂದೂ ಸಮಾಜದ ಎಂಚ ನಮ್ಮ ಪಿರ ರಾಷ್ಟ್ರವನ್ನು ಕಟ್ಟೊಳಿಂದು ಪನ್ಪುನ ಬಗ್ಗೆ ಪಾತೆರ್ನ ಹಿರಿಯರಾಯಿನ ಗಜಾನನ ಪೈಕ್ಲೆಗ್ ಹೊರ ಒಂದು ಅಭಿನಂದನೆ ನಾನು ಸಲ್ಲಿಸೋಂದುಲ್ಲೆ. ನಾನು ಹೆಚ್ಚ ಪಾತೆರ್ರೆ ಪೋಪುಜಿ ನಮ್ಮ ಸಾಮೂಹಿಕವಾದ ನಮ್ಮ ಮಲ್ತಿನ ಪ್ರಾರ್ಥನೆ ಅಪ್ಪೆಗ್ ಖಂಡಿತ ಮುಟ್ಟುಣಿಗೆ ಅಂಚೆನೆ ನಮ್ಮ ಇನಿ ಮಲ್ತಿನ ವರ ಮಹಾಲಕ್ಷ್ಮಿ ಪೂಜೆದ ಸಂಪೂರ್ಣ ಫಲನು ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾಕಾಳಿಕಾ ಸ್ವರೂಪೆ ಆಯ್ನ ಅಪ್ಪೆ ಉಳ್ಳಾಲ್ದಿ ನಂಗೆ ಮಾತೆರೆಳ ಕೊರಡು ಬೊಕ್ಕೊಂಜಿ ಈ ವೇದಿಕೆ ಡ್ಯಾನೊಂಜಿ ಬೊಕ್ಕೊಂಜಿ ವಿಷಯನ ಪಂಡ್ರನಿಗೆ ಉಲ್ಲೆ ದಾದಪಂಡ ನಮ್ಮ ಈ ಕ್ಷೇತ್ರಡು ನವರಾತ್ರಿದ ಆ ಪುಣ್ಯ ಕಾಲಡು ನಂಗೆ ಒರಿಯೊರಿಯಾಗ ಚಂಡಿಕಾಯಾಗ ಮನ್ಪೆರೆ ಬಾರಿ ಬಂಗ ಅಂಚಿನೆ ಕಾವರ ಒಂಜಿ ಲಲಿತಾ ಪಂಚಮಿದ ಆ ಪುಣ್ಯ ಕಾಲಡು ನಂಗೆ ಮಹಿಳೆಯರಿಗೆ ಅಪ್ಪೆನಕ್ಲೆಗೆ ಮಾತ ಬದ ವ್ರತಸ್ಥೆರಾದ ದೇವಿನ ಒಂಜಿ ಆ ಸೇವೆಡು ಪಾಲ್ಗೊಳ್ಳಿನ ಒಂಜಿ ಅವಕಾಶ ಉಂಟು ಐನು ಪೂರಣಿಗಳು ನೆನೆಪುದೀದು ಅಪ್ಪೆನ ಆ ನವರಾತ್ರಿದ ಆ ಪುಣ್ಯ ಕಾಲಗು ಇಡೀ ಬತ್ತದು ಅಪ್ಪೆನ ಸೇವೆ ಮಲ್ಪೊಡು ನಿಕ್ಲೆ ಎಂದು ಕೇನುಂದುಲ್ಲೆ. ಅಂಚೆನೆ ನಮ್ಮ ಈ ಕ್ಷೇತ್ರ ಖಾಲಿ ಒಂಜಿ ಪೂಜೆ ಪುನಸ್ಕಾರಗತ್ತು ನಮ್ಮ ಸನಾತನ ಧರ್ಮನು ಕಟ್ಟುನೆತ್ತ ಬಗ್ಗೆ ಎಂಚ ಧಾರ್ಮಿಕ ವಿಚಾರಧಾರೆ ಧಾರ್ಮಿಕ ಶಿಕ್ಷಣ ರಾಮಾಯಣ ಪ್ರವಚನ ಭಾಗವತಾದಿಲೇನು ಮಾತ ನಮ್ಮ ಮಲ್ತೊಂದುಲ್ಲ ಐಕ್ ಮಾತ ನಿಖಿಲ್ನ ಭಕ್ತಾದಿಗಳನ್ನ ಸಹಕಾರ ಬೋರ್ಡು ಅಂಚೆನೆ ಈ ರಾಷ್ಟ್ರೀಯನು ಕಟ್ಟುನೆಟ್ಟು ನಮ್ಮ ಈ ಗ್ರಾಮೀಣ ಪ್ರದೇಶ ಉಪ್ಪುನ ಈ ಕೇಶವ ಶಿಶು ಮಂದಿರ ಮಲ್ಲ ಒಂಜಿ ಕೆಲಸ ಮಲ್ತುಂಡು ಅಂಚಿನ ಆ ಶಿಶು ಮಂದಿರಗೂ ನನಾತ್ ಮಲ್ಲ ಕೆಲಸನು ಮಲ್ತದು ನಮ್ಮ ರಾಷ್ಟ್ರನು ಕಟ್ಟುನಂಚಿನ ಒಂಜಿ ಅಳಿಲ ಸೇವೆ ನಮ್ಮ ಕಿನ್ಯ ಗ್ರಾಮಡ್ಲು ನಡಪಾಡು ಐಕ್ ಅಪ್ಪೆ ಉಳ್ಳಾಲ್ದಿ ಮಾತೆರೆಗಳ ಅನುಗ್ರಹ ಮಲ್ಪಡು ಅಂಚನೆ ಈ ವರಮಹಾಲಕ್ಷ್ಮಿದ ಪುಣ್ಯದ ಫಲನು ಮಾತೆರೆಲ ನಿಕ್ಲೆ ಕೊರಡು ಯಾನು ಕೇಳೊಂದು ಎನ್ನ ರೆಡ್ಡು ಪಾತೆರನು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಗಣೇಶ್ ಭಟ್ ಹಾಗೂ ಸುದರ್ಶನ ಬಂಡಿತ್ತಾಯ ಹಾಗೂ ಬಳಗದವರಿಗೆ ಕೇಶವ ಶಿಶುಮಂದಿರದ ಪರವಾಗಿ ಧನ್ಯವಾದಗಳು. ಧಾರ್ಮಿಕ ಉಪನ್ಯಾಸ ಕೊಟ್ಟಂತಹ ಗಜಾನನ ಪೈ ಹಾಗೂ ಶ್ರೀಮತಿ ಶಶಿರೇಖಾ ಹಾಗೂ ಉದಯಕೃಷ್ಣ ದಂಪತಿಗಳಿಗೂ ಹಾಗೂ ದೇವಸ್ಥಾನದ ಮುಕ್ತೇಶ್ವರರಿಗೂ ಹಾಗೂ ಶಿಶುಮಂದಿರದ ಗೌರವಾಧ್ಯಕ್ಷರಿಗೂ ಹಾಗೂ ಉಪಾಧ್ಯಕ್ಷರಿಗೂ ಶಿಶುಮಂದಿರದ ಪರವಾಗಿ ಧನ್ಯವಾದಗಳು. ವರಮಹಾಲಕ್ಷ್ಮಿ ರಾತ್ರಿಯ ಕಾರ್ಯಕ್ರಮಕ್ಕೆ ಕ್ಷೇತ್ರದಲ್ಲಿ ವಿವಿಧ ರೀತಿಯಲ್ಲಿ ಸಹಕಾರ ಕೊಟ್ಟ ಕ್ಷೇತ್ರದ ಆಡಳಿತ ಮಂಡಳಿಗೂ ಸಿಬ್ಬಂದಿ ವರ್ಗಕ್ಕೂ ಧನ್ಯವಾದಗಳು. ಇಂದಿನ ಭೋಜನ ಪ್ರಸಾದವನ್ನು ತಯಾರಿಸಿದ ಕೃಷ್ಣಮಯ್ಯ ಭಜಂಗ್ರೆ, ಆನಂದಮಯ್ಯ ಭಜಂಗ್ರೆ, ಸಂತೋಷ್ ಮಯ್ಯ ವರ್ಕಾಡಿ ಇವರ ಬಳಗದವರಿಗೆ ವಂದನೆಗಳು. ಕಳೆದ 1 ತಿಂಗಳಿಂದ ಮನೆಗೆ ಭೇಟಿ ನೀಡಿ ಆಮಂತ್ರಣ ಪತ್ರಿಕೆ ನೀಡಿದಾಗ ನಮಗೆ ಸ್ವಾಗತ ಹಾಗೂ ಬೆಂಬಲವನ್ನು ನೀಡಿದ ಎಲ್ಲ ತಾಯಂದಿರಿಗೂ ಭಕ್ತ ಮಹಾಶಯರಿಗೂ ಧನ್ಯವಾದಗಳು. ಅನ್ನದಾನಕ್ಕೆ ಉದಾರವಾಗಿ ದೇಣಿಗೆ ನೀಡಿದಂತಹ ಎಲ್ಲ ಭಕ್ತರಿಗೂ ಹೃದಯ ತುಂಬಿದ ಧನ್ಯವಾದಗಳು. ಊಟದ ವ್ಯವಸ್ಥೆಯಲ್ಲಿ ಸಿಹಿ ತಿಂಡಿ ಇತ್ತ ಕಿನ್ನೆಗುತ್ತು ಪ್ರಭಾಕರ್ ಶೆಟ್ಟಿಯವರಿಗೂ ಧನ್ಯವಾದಗಳು. ದೃಶ್ಯ ಮಾಧ್ಯಮದವರಿಗೂ ಹಾಗೂ ಚಿತ್ರೀಕರಣದವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪಶ್ಯಂತು ಮಾ ಕಶ್ಚಿತ್ ದುಃಖ